ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ವಾಯ್ಸ್ ಹೋಗಿದೆ, ಹಾಗಾಗಿ ಇವತ್ತು ನನ್ನ ತಂಗಿ ನನಗೋಸ್ಕರ ಒಂದು ಸ್ಟಾರ್ ಫ್ರೂಟ್ ಅಂದರೆ ಜುಂಬುಲಿ ಹೇಳ್ತೀವಿ ನಾವು ತುಳುವಲ್ಲಿ, ಅದರಿಂದ ಒಂದು ಲೇಹ ಮಾಡ್ತಾ ಇದ್ದಾಳೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. एक बनती दारे पुली जप्पु अवेनु कफक पेस्ट लेक मंतुदु अंतर जैम लेक मंतुदु दियोडु लाइक बेल्ल रेड्ड लोकोंदु एं काळ मिक्सीड कडेदु पेस्ट लेक मंतुदु अरपो अरपिद इवक्क ಒಂದು ಬಣದ ದಿಂಡು ಪಾಕ ಉಂಟು. ತೂಲೆ ದೇಗುರ ಆಂಡು ಇದು ಪಾಕದು ಬೆಲ್ಲಲ್ಲಿ ಎಟ್ಟೆ ಮುಂಚೆ ಚೂರು ಪಾಡೋಡು ಒಂಜಿ ತೊಜಬಾಯ ಒಂದು ದಿನ కొంచెం నీరు మై ತುಂಬ ಹೊತ್ತು ಬೇಕು ಕುದಿಲಿಕ್ಕೆ. ಸಾಧಾರಣ 20 ನಿಮಿಷ ಜಾಸ್ತಿ ಬೇಕಾಗುತ್ತೆ. ನೋಡಿ ನೊರೆ ಬರ್ತಾ ಉಂಟು, ಸ್ವಲ್ಪ ಪಕ್ಕ ಬರ್ತಾ ಉಂಟು. ಇಂಚೆನೆ ಪಾಕ ಬರೋಂದು ಪಂಡ ಟೈಮ್ ತಾಗುಂಡವು ಮಸ್ತವೆ ದೇ ಪಂಡ ಅವು ನೀರ್ದ ಲೆಕ್ಕ ಉಪ್ಪುನದ್ದಿ ಬೆಲ್ಲಡು ಕುಂದೋಂದು ಪೋಡು ಕುಂದೊಂದು ಪಾಕದ ಲೆಕ್ಕ ಹಾಕೊಂಡು ಜೆಲ್ಲದ ಲೆಕ್ಕ ಒಂದು ಕಪತ್ತು ಪೂರ ಎಡ್ಡೆ ಜಾಮ್ ಹೇಗಿರುತ್ತೆ ಆ ಥರನೇ ಆಗುತ್ತೆ. ಟ್ರೈ ಮಾಡುವ, ನಾನು ಕೂಡ ಫಸ್ಟ್ ಟ್ರೈ ಮಾಡ್ತಿರುವುದು. ನೋಡುವ ಹೇಗೆ ಬರುತ್ತೆ ಅಂತ ನೋಡುವ. ಮಕ್ಕಳಿಗೆ ಇಷ್ಟ ಆಗುತ್ತಾ ಗೊತ್ತಿಲ್ಲ. ನಮ್ಮ ತೋಟದಲ್ಲೇ ಆಗಿದೆ ಜುಂಬುಳಿ ಅಂತ. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಹುಳಿ ಇರುತ್ತೆ. ಹೀಗೆ ಕುದಿ ಬರಬೇಕು. ಒಂದು ಅರ್ಧ kg ಬೆಲ್ಲ ಹಾಕಿದ್ದೇನೆ, ಸಿಹಿ ಕಮ್ಮಿ ಆಗುತ್ತೆ ಅಂತ. ಮತ್ತು ಕರಿಮೆಣಸು, ಮತ್ತು ಸ್ವಲ್ಪ ಒಂದು ಎಷ್ಟು ಶುಂಠಿ, ಯಾಕೆ ಹೇಳಿದರೆ ಕಫಕ್ಕೆ ಒಳ್ಳೆಯದಲ್ವ. ಹಾಗಾಗಿ ಫಸ್ಟ್ ಟ್ರೈ ಮಾಡೋದು, ಹೇಗಾಗುತ್ತಂತ ಗೊತ್ತಿಲ್ಲ, ನೋಡುವ. ಪಾಕ ಎಂಚವತ್ತಿನ ತುಲೆಗೆ ಇದು ಜಾಮುದ ಲೆಕ್ಕ. ಡಬ್ಬೆಡ್ ಜಿಂಜಾದು ಪಿಜ್ಜಿ ದಿಂಡಲಾವು ಒಂಚ ದಾಲ ಆಪುಜಿ. ಪಿದೆ ದಿಂಡಲ ಒಂಜಿ 15 ದಿನ ದಾಲ ಒಂಜಿ ತಿಂಗಳು ದಾಲ ಆಪುಜಿ. ಗಟ್ಟಿ ಬಾಯಿ ಮುಚ್ಚಿದ್ದು ತೀವು ನಿನ್ನ ಇಂಚಿನ ಡಬ್ಬೆಡು ಜಿಂಜಾತ್ ಪಂಡ ಜೋಕುಲು ಐತಾನೆ ಡಬ್ಬೆಡು ಜಿಂಜಂಡ ತಿನ್ಪೇರು. ಕಿಸಾನ್ ಜಾಮ್ ಫ್ರೂಟ್ಸ್ಗ ಡಬ್ಬೆತ್ತನ್ನೇ ನೈಕೆ ಪಾಡು ಇದೆ ಜಪಾಡು
ಓ ಪೂರುಚಿ ಆತು ಗಟ್ಟಿ ಆಯ್ತು. ಲೇಹ ರೆಡಿ ಆಯಿತು. ಬನ್ನಿ ನೀವು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಮತ್ತು ತುಂಬ 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 ಕಮೆಂಟ್ಸ್ ಮಾಡಿ. ಓಕೆ ಬಾಯ್.